ಹೆಸರನ್ನು ಹಾಕಿಕೊಂಡು ಎಲ್ಲಾ ಕಡೆಗಳಲ್ಲಿ ಧ್ವಜವನ್ನ ಹಾಕಲಾಗಿದೆ. ಹಾಗಿರುವಾಗ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೀತಾ ಇದೆ. ಅದಕ್ಕೋಸ್ಕರ ಈ ಹನುಮ ಧ್ವಜವನ್ನ ಹಾರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಏನೋ ಒಂದು ಕಡೆ ವಿಚಾರವಾದಿಗಳು ಅಥವಾ ಈ ಧರ್ಮವನ್ನ ವಿರೋಧಿಸುವವರು ಈ ಸರ್ಕಾರಕ್ಕೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ. ಅದನ್ನ ತೆರವುಗೊಳಿಸುವಂತ ಘಟನೆಗಳು ನಡೀತದೆ. ಹಾಗಾದ್ರೆ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸಬೇಕಲ್ಲ, ಅದಕ್ಕೋಸ್ಕರ ಈ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು 10ನೇ ತಾರೀಕಿನವರೆಗೆ ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ನಡೀತದೆ. 9ನೇ ತಾರೀಕಿಗೆ ಎಲ್ಲಾ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನ ಮಾಡುತ್ತೇವೆ. ಈ ಮತ್ತೆ ತೆರವುಗೊಳಿಸಿದಂತಹ ಹನುಮ ಧ್ವಜವನ್ನ ಮತ್ತೆ ನೀವು ಹಾಕಬೇಕು, ಅದನ್ನು ಹಾರಿಸಬೇಕು ಎನ್ನುವಂತ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಮನೆಗಳಲ್ಲಿ ಎಲ್ಲಾ ಹಿಂದೂ ಸಮಾಜದ ಎಲ್ಲಾ ಮನೆಗಳಲ್ಲಿ ಹನುಮ ಧ್ವಜವನ್ನು ಹಾಕುವುದಕ್ಕೆ ನಾವು ಮತ್ತೆ ಸಮಾಜವನ್ನ, ಹಿಂದೂ ಸಮಾಜವನ್ನ ವಿನಂತಿಸ್ತಾ ಇದ್ದೇವೆ. ನೀವು ಎಲ್ಲಾ ಕಡೆಗಳಲ್ಲಿ ಮೊನ್ನೆ ಯಾವ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೆದಾಗ ನಾವೆಲ್ಲ ಮನೆಗಳಲ್ಲಿ ಧ್ವಜಗಳನ್ನು ಹಾಕಿದ್ದೇವೆ, ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲಾ ಹಿಂದೂ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಈ ಧ್ವಜವನ್ನು, ಹನುಮ ಧ್ವಜವನ್ನು ಹಾಕಬೇಕೆನ್ನುವಂತ ವಿನಂತಿ ಕೂಡ ನಾವು ಮಾಡ್ತಾ ಇದ್ದೇವೆ. ಮಳಲಿ ಮಸೀದಿಯ ಬಗ್ಗೆ, ಮಳಲಿಯಲ್ಲಿರುವಂತಹ ಕಟ್ಟಡದ ಬಗ್ಗೆ ಅಲ್ಲಿ ಈಗ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ. ಒಂದು ಖುಷಿಯ ವಿಚಾರ ಯಾವುದು, ಸಂತಸದ ವಿಚಾರ ಯಾವುದು ಅಂತ ಕೇಳಿದ್ರೆ ಅದು ಒಕ್ಕೂಟನ ಆಸ್ತಿ ಅಲ್ಲ ಎನ್ನುವಂತ ಒಂದು ತೀರ್ಪು ಕೂಡ ಬಂದಿದೆ. ಮುಂದೆ ನಾವು ಹೇಳುವಂಥದ್ದು, ಇವತ್ತು ಇಸ್ಲಾಂ ಏನಿದೆ ಈ ದೇಶಕ್ಕೆ ಆಕ್ರಮಣ ಮಾಡಿರುವಂಥದ್ದು, ಇದು ಹಿಂದೂಗಳ ದೇಶ. ಹಾಗಾಗಿ ಇಲ್ಲಿರುವಂತಹ ಯಾವ ಮಸೀದಿಗಳು ಅವರು ಕಟ್ಕೊಂಡಿದ್ದಾರೆ ಅಥವಾ ಬೇರೆ ಮಸೀದಿ ಇವತ್ತು ನಾವೇನು ಇವತ್ತು ಆಕ್ರಮಣ ಒಳಗಾಗಿದೆ ಅಂತ ಹೇಳ್ತೀವಿ, ಅದು ಜ್ಞಾನವಾಪಿ ಇರ್ಬೋದು, ಮಳಲಿ ಇರ್ಬೋದು, ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ರಮಣಗಳಾಗಿದೆ ಅದು ಮಂದಿರಗಳೇ ಆಗಿತ್ತು, ಅದು ಮಂದಿರಗಳೇ. ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಆಕ್ರಮಣ ಮಾಡಿ ಅದನ್ನ ಮಸೀದಿಗಳನ್ನ ಮಾಡಿರುವಂತಹ ಎಲ್ಲವನ್ನ ನಾವೊಮ್ಮೆ ಅದನ್ನು ನೋಡಿದ್ರೆ ಎಲ್ಲವೂ ಕೂಡ ಹಿಂದೂ ಚಿಹ್ನೆಗಳು ಇದ್ದೇ ಇರುತ್ತೆ, ಹಿಂದೂಗಳ ದೇವಸ್ಥಾನಗಳು ಆಗಿರುತ್ತೆ. ಹಾಗಾಗಿ ಮಳಲಿ ಕೂಡ ಹಾಗೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ಮಳಲಿಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗೇ ಆಗುತ್ತೆ ಎನ್ನುವಂತ ವಿಶ್ವಾಸ ನಮಗಿದೆ. बोलो भारत माता की जय, बोलो अयोध्यापति प्रभु श्री रामचंद्र की जय, पवन सुत हनुमान की जय, पवन सुत हनुमान की जय, सनातन हिंदू धर्म की जय, बोलो भारत माता की जय, अयोध्यापति सियावर रामचंद्र की जय, पवन सुत हनुमान की जय।